ನಮ್ಮ ಊರದ ಯಕ್ಷಗಾನ ಕಲಾವಿದರಿದ್ದಾರೆ. ಒಂದು ಯಕ್ಷಗಾನ ಗಾನ ವೈಭವ ದೇವಿನ ಸಂಕಲ್ಪದ ಪ್ರಕಾರ ಮೂರು ನಡಪುಣದ ಪನ್ನಕ್ಕೆ ತಲಪಾಡಿ ದೇವಸ್ಥಾನದ ಒತ್ತಿಡಿದ ಕರಿನ 2 ವರ್ಷೋದಕ್ಕ ಪ್ರತಿ ಶುಕ್ರವಾರ ಧರ್ಮ ಶಿಕ್ಷಣ ಕಾರ್ಯಕ್ರಮ ಬಾರಿ ಅರ್ಥಪೂರ್ಣವಾದ ಆಪನ ವಿಚಾರ ನಮ್ಮ ಗಮನಗೂ ಬೈದಂಡಿ. ಆ ಕಾರ್ಯಕ್ರಮದ ನಿಮಿತ್ತವಾದ ಆ ಸಂದರ್ಭಗಳು ಅವೇ ಸಮಯಗಳು ಸರಿಯಾದ ಒಂದು ಯಕ್ಷಗಾನ ಗಾನ ವೈಭವವನ್ನು ಕ್ಷೇತ್ರದ ಒತ್ತಿಡಿದು ಬಾರಿ ಶ್ರದ್ಧಾಪೂರ್ವಕವಾದ ಭಕ್ತಿಪೂರ್ವಕವಾದ ನಮ್ಮೂರದ ಕಲಾವಿದರು ನಡಪೈರುಳ್ಳೇರಿ ಭಕ್ತಿನಂಚಿನ ಕಲಾವಿದರನ್ನೇ ಪರಿಚಯ ಮಲ್ಪುಣ ನಮ್ಮ ಆದ್ಯ ಕರ್ತವ್ಯ. ಇನ್ನಿತ್ತ ಈ ಕಾರ್ಯಕ್ರಮಗಳು ನಂಗೆ ನಮ್ಮ ಹೆಮ್ಮೆದ ಕಲಾವಿದರೇನ ಕಟೀಲು ಮೇಲದ ಖ್ಯಾತ ಭಾಗವತರಾದ ಸೇವೆ ಸಲ್ಲಿಸವನಂಚಿನ ದೇವಿ ಪ್ರಸಾದ್ ಆಳ್ವೇರೆ ಅರೇನೆ ಈ ಕಾರ್ಯಕ್ರಮಗಳು ನಮ್ಮ ಮಾತಾ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದಲ್ಲೇ ಅಂಚನೆ ನಮ್ಮ ಕೈರಂಗಳದ ಗೋಪಾಲಕೃಷ್ಣ ಯಕ್ಷಗಾನ ಮಂಡಳಿದ ರೂವಾರಿ ಆದಿತ್ಯನ ಎಂಕಿನ ಗುರುಕುಲು ನಮ್ಮೆರೆ ನಾರಾಯಣ ಹೊಳ್ಳೆರು ಎಂಕಲೆಗೆ 1974 ಇಸುವಿಡು ಎಂಕಲ ಯಕ್ಷಗಾನ ಎಂಕಲೆಗೆ ಮೇಕಪ್ ಮತ್ತೆ ರಂಗಸ್ಥಳ ಕಡಪುಣ ಹಿರಿಯಾರ್ನ ಪುತ್ರೆ ಅದೇ ಈ ಭಾಗಗಳು ಯಕ್ಷಗಾನ ಕಲಾವಿದರ ಪುಣ ರಾಜರಾಮ ಹೊಳ್ಳೆರುಳ್ಳೇರಿ ಅಂಚನೆ ರತ್ನಾಕರ ಆಳ್ವೇರಿ ರಾಮಾಯಣ ಪಾಲು ಆರ್ಲ ಭಾಗವತರದು ಈ ಕಾರ್ಯಕ್ರಮಗಳು ಭಾಗವಹಿಸುವುದಲ್ಲೇರಿ ಅಂಚನೆ ಮುಖೇಶ್ ಕಿನ್ಯ ಪ್ರತಿಭಾನ್ ಉದಯೋನ್ಮುಖ ಕಲಾವಿದೆ ಅವರೆಲ್ಲ ಸ್ವಾಗತ ಮಲ್ತೊಂದು ಹಿಮ್ಮೇಲೋಡು ಕಟೀಲು ಮೇಲದ ಕಲಾವಿದರ ಏನಂತ ಲೋಕೇಶ್ ಕಟೀಲು ಸೂರಜ್ ಆಚಾರ್ಯರು ಈ ಕಾರ್ಯಕ್ರಮ ಮತ ಭಾಗವಹಿಸ್ತೇರಿ ಅಂಚನೆ ಈ ಕಾರ್ಯಕ್ರಮಗಳು ಒಟ್ಟು ನಿರೂಪಣೆ ಮಲ್ತದೆ ನಂಗೆ ಮನದಟ್ಟಾಪ್ ಲೆಕ್ಕ ಈ ನಿರೂಪಣೆ ಮಲ್ಪದ ಬೈದನಾರಿ ಸದಾಶಿವ ಆಳ್ವೇರಿ ನಮ್ಮ ಜಿಲ್ಲೆದ ಖ್ಯಾತ ಯಕ್ಷಗಾನ ಅರ್ಥಧಾರಿಲ ವೇಷಧಾರಿಲ ಅದು ನಂಗೆ ಮಾತ ಒಂಜಿ ಎಡ್ಡ ರೀತಿಯ ಕಾರ್ಯಕ್ರಮ ಮಲ್ಪುಣಾರಿ ಆಯ್ತ ಒಟ್ಟಿಗೆ ಬತ್ತನಂಚಿನ ಪ್ರೇಕ್ಷಕರನ್ನು ಮಾತೆರನ್ನ ಈ ಕಾರ್ಯಕ್ರಮ ಪ್ರೀತಿಪೂರ್ವಕ ಸ್ವಾಗತ ಮಲ್ತೊಂದಲೆ ಒಂಜೆ 1/4 ಗಂಟೆ ಮುಟ್ಟ ಈ ಕಾರ್ಯಕ್ರಮ ನಡಪೆರುಂಡು ಮಾತೆರ್ಲ ಎಡ್ಡೆ ರೀತಿಯ ಸಹಕಾರ ಕೊಡ್ದು ನಿಕ್ಲಿನ ಮಾತ ಸ್ವಾಗತ ಮಲ್ತುಂಡು ಪೂಜಾನಗ ಒಂಜಿಗಲಿಗೆ ಕಾರ್ಯಕ್ರಮ ಉಂಟುಂಡು ಅವೆರ್ದು ಬಕ್ಕ ಪಿರ ಮುಂದುವರಿ ಪಂಡದು ಮಾತೆರ್ಲ ಹೆಚ್ಚಿನ ನಿತ್ಯ ಪ್ರೋತ್ಸಾಹ ಕೊರಡು ಪಂಡು ಅಂಚನೆ ಈ ಮಾಧ್ಯಮದ ಮಿತ್ರರಿಗಳ ಸ್ವಾಗತ ಮಲ್ತೊಂದು ಬತ್ತನಂಚಿನ ಮಾತೆರ ಹಿರಿಯಾಕಲಿ ಕಿರಿಯಾಕಲಿಗೆ ಸ್ವಾಗತ ಮಲ್ತೊಂದು ಇತ್ತ ಕಾರ್ಯಕ್ರಮ ಮಲ್ಪರೆ ಸದಾಶಿವ ಆಳ್ವೇರಿ ನಿರೂಪಣೆ ಮಲ್ಪಡು ಎರಡು ವಿನಂತಿ ಮಲ್ತೊಂದು ಮಹಾಗಣಪತಿ ದೇವರನ್ನು ವಂದನೆ ಮಲ್ತೊಂದು ಅವೇ ರೀತಿ ಕ್ಷೇತ್ರಡು ನೆಲೆಯಾಯಿನಂಚಿತ್ತನ ಆ ಶಿವದೇವರಿಗಳ ಅಪ್ಪ ಪಾರ್ವತಿಗಳ ತರೆತಗ್ಗ ಒಂದು ಅವೇ ರೀತಿ ಕ್ಷೇತ್ರದ ಪರಿವಾರ ಶಕ್ತಿರಾಯಿನಂಚಿತ್ತನ ಮಹಾಗಣಪತಿ ದೇವರಿಗೆ ಅಂಚನೆ ವೀರಭದ್ರ ದೇವರಿಗೆ ಅಂಚನೆ ಮಾತಾ ಶಕ್ತಿಲಿಗೆ ತರೆನೆ ತಗ್ಗಾದ ಬೆರಿನ ಬಗ್ಗಾದ ಶ್ರೀದೇವರ್ನ ಮೀನ ಸಂಕ್ರಮಣದ ಪರ್ವಕಾಲುಡು ಇನಿ ನಡಪುನಂಚಿತ್ತನ ಧ್ವಜಾರೋಹಣ ಆದ ಸುರುವಾಪನಂಚಿತ್ತನ ಜಾತ್ರೆದ ಈ ಶುಭ ಅವಸರಡು ಶ್ರೀದೇವರಿಗೆ ಗಾನಾಮೃತದ ಮೂಲಕವಾದ ಇನಿ ಒಂಜಿ ಪುಣ್ಯ ವೇದಿಕೆಡು ನಮ್ಮ ಯಕ್ಷಗಾನದ ಪದಕುಳಿನ ನಮ್ಮ ಭಾಗವತರ್ನಗಳ ಪನೇರ ಉಳ್ಳೇರು ಪುರ್ತು ಕಡೆಸ ಒಂದೇ ಸುರುಕಾದ ಮಹಾಗಣಪತಿ ದೇವರನ್ನ ಸುಗಿಪುದ ಒಟ್ಟುಗು ಈ ಕಾರ್ಯಕ್ರಮನು ಆರಂಭ ಮಲ್ತೊಂದುಲ್ಲ ವಿಘ್ನ ನಿವಾರಕ್ಕೆ ಆಯ್ನ ಗಣಪತಿನ ಸ್ತುತಿ ತೊಟ್ಟುಗು ಈತ ಕಾರ್ಯಕ್ರಮ ಆರಂಭ. ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ.
ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ತುಳಿದ ಗಜಮುಖದ ಬಗೆ ಗಣಬಗೆ ಅರುಸದಿ ಭಕ್ತದ ಪುರೇವಗೆ ಜಗಭೂಷಣ ಜಗಜವದನ ಚರಣ ಕಮಲಗಿ ಆರತಿ ಎತ್ತಿರಿ ಆರತಿ ಬೆಳಗಿರೆ ಮುಖದ ಬಗಿ ಗಣಪತಿ ಆದಿಪೂಜಿತನಾದಂತಹ ಮಹಾಗಣಪತಿಗೆ ಮೊದಲ ಪೂಜೆಯನ್ನು ಸಲ್ಲಿಸುವಂತಹ ಸಂಪ್ರದಾಯ ನಮ್ಮ ಪರಂಪರೆಯಿಂದ ಬಂದದ್ದು. ಯಾಕಾಗಿ ಮೊದಲ ಪೂಜೆ ಅಂತ ಕೇಳಿದರೆ, ಜೀವಗಣಗಳಿಗೆ ಅವನು ಅಧ್ಯಕ್ಷನಾದದ್ದರಿಂದ ಸಕಲ ಜೀವಗಣಗಳು ಆದಿಯಲ್ಲಿ ಭಗವಂತನ ವಿರಾಟ್ ಸ್ವರೂಪದಿಂದ ಈ ಜಗತ್ತಿಗೆ ಬಂದಿದೆ ಎನ್ನುವ ಕಾರಣದಿಂದಾಗಿ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆ, ಈ ಒಂದು ಸ್ತುತಿ ಆಕಾಶ ಗಣಪತಿಗೆ ಸಂಬಂಧಿಸಿದ್ದು. ಅದು ಗಣಪತಿಯ ಮೂಲ ತತ್ವವನ್ನು ವಿವರಿಸುತ್ತದೆ. ಆ ಕಾರಣಕ್ಕಾಗಿ ಯಾವ ಕಾರ್ಯವಾದರೂ ಗಣಪತಿಗೆ ಮೊದಲ ಪೂಜೆಯನ್ನು ಸಲ್ಲಿಸುವ ಸಂಪ್ರದಾಯ. ಇವತ್ತು ನಮ್ಮ ಯಕ್ಷಗಾನೀಯವಾಗಿ ಗಣಪತಿಗೆ ಚೌಕಿ ಪೂಜೆ, ಗಣಪತಿ ಪೂಜೆ ಅಂತಲೇ ಹೇಳುವುದು. ಅದಕ್ಕೆ ಅಂತಹ ಒಂದು ಪದ್ಧತಿಯಿಂದ ಶ್ರೀದೇವರ ಸನ್ನಿಧಾನದಲ್ಲಿ ಈ ಒಂದು ಗಾನಾಮೃತ ಸೇವೆಯನ್ನು ಸುಸಂಪನ್ನಗೊಳಿಸಿ ಆರಂಭಗೊಳಿಸಿದ್ದಾರೆ ಭಾಗವತರುಗಳು. ಮುಂದೆ ಶ್ರೀದೇವಿಗೆ ಸಂಬಂಧಿಸಿದಂತಹ ಒಂದು ಹಾಡು, ನಮ್ಮೆಲ್ಲರನ್ನು ಪಡೆಯುವಂತಹ ಜಗನ್ಮಾತೆ ಶರ್ವಾಣಿ. ಶರ್ವ ಅಂದರೆ ಶಿವ, ಶಿವನ ಅರ್ಧಾಂಗಿ ಆದದ್ದರಿಂದ ಪಾರ್ವತಿಗೆ ಶರ್ವಾಣಿ ಎನ್ನುವಂತಹ ಹೆಸರು. ಇದೀಗ ಪಾಲಯಮಾಂ ಶರ್ವಾಣಿ ಈ ಹಾಡು. ಶಂಕರ ಪಾಪ ಶರ್ಮ
ಶಂಕರಿ ಆ ಶರುವಾಣಿ ಶಂಕರಿ ಪಾಲಿಬುದ ಭಯ ಭವಾನಿ ಪಾಲಿಬುದು ಅಭಯ ಭವಾನಿ ಶಂಕರಿ
ಗಣಪಗುಳಾದಿ ಗಣಪವಸ್ತುತೇ ವಿನಯದಿ ನುಡಿಸುವ ದೀನರಿಗೊಳಿದು ವಿನಯದಿ ನುಡಿಸುವ ದೀನರಿಗೊಳಿದು ಗಣಪಗುಳಾದಿ ಗಣಪವಸ್ತುತೇ ವಿನಯದಿ ನುಡಿಸುವ ದೀನರಿಗೊಳಿದು ಕದಂಬವನಚಾರಿಣೀಂ ಮುನಿ ಕದಂಬ ಕಾದಂಬಿನೀಂ ನಿತಂಬಜಿತ ಭೂತರಾಂ ಸುರನಿತಂಬಿನಿ ಸೇವಿತಾಂ ನವಾಂಬುರುಹಲೋಚನಾಂ ಅಭಿನವಾಮುದ ಶ್ಯಾಮಲಾಂ ತ್ರಿಲೋಚನ ಕುಟುಂಬಿನೀಂ ತ್ರಿಪುರ ಸುಂದರೀಮಾಶ್ರಯಿ. ಜಗದಂಬೆಯಾದಂತಹ ಪಾರ್ವತಿ ಲೋಕಮಾತೆಯಾಗಿ ಸತಿದೇವಿಯಾಗಿ ಆ ನಂತರ ಪರ್ವತರಾಜ ಕನ್ಯೆಯಾಗಿ ಮತ್ತೆ ಪರಶಿವನನ್ನು ಸೇರಿದ್ದು ಅತ್ಯಂತ ವಿಶೇಷವಾದ ರೋಚಕವಾದಂತಹ ಒಂದು ಕಥೆ. ಅಂತಹ ಶ್ರೀದೇವಿ ಜಗನ್ಮಾತೆ ನಮ್ಮ ತಲಪಾಡಿ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಗೊಂಡು ಭಕ್ತರನ್ನು ಕಾಯ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಈ ಶುಭ ಅವಸರದಲ್ಲಿ ನಮ್ಮೆಲ್ಲರನ್ನು ರಕ್ಷಿಸು ತಾಯಿ ಎನ್ನುವ ಹಾಗೆ ತಾಯಿಯನ್ನು ಬೇಡಿಕೊಂಡ ಹಾಗಾಯಿತು. ಪಾಲಯ ಮಾಂ ಶರ್ವಾಣಿ ಈ ಹಾಡಿಗೆ ಧ್ವನಿಯಾದ ಮತ್ತು ತಮ್ಮ ಚೆಂಡೆಮದ್ದಳೆಯಿಂದ ನಮ್ಮನ್ನು ರಂಜಿಸಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಯಕ್ಷಗಾನೀಯವಾದಂತಹ ಒಂದು ಪರಂಪರೆಯಲ್ಲಿ ಒಂದು ಕಾರ್ಯಕ್ರಮ ಆರಂಭ ಆಗುವುದು ಪೀಠಿಗೆಯ ಮೂಲಕವಾಗಿ. ಬಹಳ ಪೂರ್ವ ಪರಂಪರೆಯಲ್ಲಿ ಪೀಠಿಗೆ ಅಂತ ಹೇಳಿದರೆ ಇಡೀ ಒಂದು ಕಥೆಯನ್ನು ಆಖ್ಯಾನ ರೂಪದಲ್ಲಿ ಕೊಡುವಾಗ ಅಲ್ಲಿಯವರೆಗೆ ಏನು ನಡೆಯಿತು ಅದನ್ನು ಹೇಳುವುದಕ್ಕಾಗಿ ಪೀಠಿಗೆ. ಅಂತಹ ಒಂದು ಪರಂಪರೆ ಯಕ್ಷಗಾನದಲ್ಲಿ ಬೆಳೆದು ಬಂದಿರುವಂತಹದ್ದು. ಇದು ಪ್ರತಿ ಪ್ರಸಂಗದಲ್ಲಿಯೂ ಒಂದು ಪೀಠಿಗೆ ಅಂತ ಇರುತ್ತದೆ. ಇವತ್ತು ಆ ಪೀಠಿಗೆಯ ಒಂದು ಹಾಡನ್ನು ಈಗ ನಮ್ಮ ಭಾಗವತರು ಹಾಡಲಿಕ್ಕಿದ್ದಾರೆ. ಕಾಮಿನಿ ಮನಿ ಕೇಳು. ಈ ಹಾಡು ಇಂದ್ರಜಿತು ಕಾಳಗ ಮತ್ತು ಅತಿಕಾಯ ಮೋಕ್ಷ ಎರಡೂ ಪ್ರಸಂಗಗಳಲ್ಲಿಯೂ ಬಳಕೆಯಲ್ಲಿ ಬರ್ತದೆ. ರಾಮದೇವರು ಉಳಿದ ಕಪಿಗಳ ಸಾಹಸದ ಕುರಿತಾಗಿ ಆಶ್ಚರ್ಯಪಟ್ಟು ಹೇಳುವಂತಹ ಮಾತು ಕಾಮಿನಿ ಮಣಿ ಕೇಳು.
ಶ್ರೀರಾಮದೇವರ ಲಂಕಾಯಾನ ಎನ್ನುವುದು ಕಪಿಗಳ ಮೂಲಕವಾಗಿ ಸಾಧ್ಯ ಆಯಿತು. 77 ಕೋಟಿ ಕಪಿನಾಯಕರು 18 ಅರ್ಬುದ ವಾನರರು ಸೇರಿ 100 ಯೋಜನ ದೂರ ಇರುವಂತಹ ಆ ಲಂಕೆಗೆ ಸೇತುವನ್ನು ಬಲಿಯುವುದರ ಮೂಲಕವಾಗಿ ಸಾಧ್ಯ ಆಯಿತು. ಅಂತಹ ಒಂದು ಕೆಲಸ ಮಾಡುವರೆ ರಾಮನಿಗೆ ಇಚ್ಛಾಶಕ್ತಿ ಇಲ್ಲದೆ ಅಲ್ಲ, ರಾಮನಿಗೆ ಆ ಕೆಲಸ ಮಾಡಬಹುದಿತ್ತು. ಆದರೆ ಯಾಕೆ ಮಂಗಗಳ ಸಹಾಯವನ್ನು ಕೇಳಿದರು ಅಂತ ಹೇಳಿದರೆ, ಸುಗ್ರೀವನಿಗೆ ಒಂದು ಮಾತು ಕೊಟ್ಟಾಗಿತ್ತು, ನಾನು ವಾಲಿಯನ್ನು ಕೊಲ್ತೇನೆ. ಆಗ ಸುಗ್ರೀವ ಒಂದು ಮಾತು ಕೊಟ್ಟಾಗಿತ್ತು, ಒಂದು ವೇಳೆ ಕೊಂದರೆ ನಾನು ದೇಶ ದೇಶಗಳಿಗೆ ಮಂಗಗಳನ್ನು ಕಳುಹಿಸಿ ಸೀತೆಯನ್ನು ಎಲ್ಲಿ ಬಚ್ಚಿಟ್ಟಿದ್ರು ಕೂಡ ನಾನು ತಂದು ಒಪ್ಪಿಸ್ತೇನೆ. ಈ ಸೇವೆಯನ್ನು ರಾಮದೇವರಿಗೆ ಪಡೆಯುವುದಕ್ಕೆ ಒಂದು ದಾರಿ ಬೇಕಿತ್ತು. ಹಾಗಾದರೆ ಆ ಸೇವೆ ಪಡೆಯುವುದು ಹೇಗೆ? ಅದಕ್ಕೆ ಬೇಕಾಗಿ ಈ ಒಂದು ಸೇತುರ್ಬಂಧನದ ಕಾರ್ಯ. ಆ ಕೆಲಸ ಮಾಡುವಾಗ ಇಲ್ಲಿಯವರೆಗೆ ಶಬ್ದ ಇತ್ತು ಅಂತ ಕೇಳಿದರೆ ಕಲ್ಲು, ಮರ, ಬಂಡೆ ಇತ್ಯಾದಿಗಳನ್ನು ಹೊತ್ತು ಹೊತ್ತು ತಂದಂತಹ ಆ ಮಂಗಗಳು ಸೇತು ರಚನೆ ಮಾಡಿದಾಗ ರಾಮದೇವರು ಮೂಗಿನ ಮೇಲೆ ಬೆರಳಿಟ್ರಂತೆ. ಏನು ಸಾಹಸ, ಏನು ಅದ್ಭುತ, ಏನು ನಿಮ್ಮದ್ದಾದಂತಹ ಒಂದು ಕರಸೇವೆ. ನಾವು ಇತ್ತೀಚೆಗೆ ರಾಮದೇವರ ಕೆಲಸ ಮಾಡುವಾಗ ಒಂದು ಕರಸೇವೆ ಅಂತ ಹೇಳಿ ಆಯಿತು. ಆ ಹೆಸರು ಬಹಳ ಪ್ರಸಿದ್ಧಿಗೆ ಬಂತು. ಆ ಕರಸೇವೆ ಅಂತ ಹೇಳುವುದು ಈ ಸೇವೆಯಿಂದಾಗಿ ಬಂದದ್ದು. ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಂದು ಸಣ್ಣ ಅಳಿಲು ಕೂಡ ಹೊಯ್ಗೆಯ ಮೇಲೆ ಹೊರಳಿ ಸೇತುವಿನ ಮೇಲೆ ಬಂದು ಹೊರಳುತ್ತಾ ಇತ್ತಂತೆ. ಸಮುದ್ರ ಸ್ನಾನ ಮಾಡಿ ಹೊಯ್ಗೆಯ ಮೇಲೆ ಹೊರಳುವುದು, ಸೇತುವೆಗೆ ಬಂದು ಹೊರಳುವುದು. ಅಷ್ಟಾದರೂ ನನ್ನ ಒಂದು ಸೇವೆ ಆಗಲಿ ಅಂತ ಇವತ್ತು ನಾವು ಮಾತಾಡುವಾಗ ಹೇಳ್ತೇವೆ, ಒಂದು ಅಳಿಲು ಸೇವೆ ಅಂತ. ಅದು ಆ ಅಳಿಲು ಮಾಡಿದ ಸೇವೆ. ಇದು ರಾಮದೇವರಿಗೆ ಪ್ರಾಣಿ ಪಕ್ಷಿಗಳು ಕೂಡ ಮಾಡಿದಂತಹ ಒಂದು ದೊಡ್ಡ ಉಪಕಾರ. ಇದು ಲೋಕದಲ್ಲಿ ರಾಮನ ಯೋಗ್ಯತೆಯನ್ನು ಎತ್ತಿ ಹಿಡಿದದ್ದು. ಇಂತಹ ಒಂದು ಹಾಡು ಅತಿಕಾಯ ಕಾಳಗದ ಪ್ರಸಂಗದಿಂದ ಭಾಗವತರು ದೇವಿ ಪ್ರಸಾದ್ ಆಳ್ವ ಹಾಗೂ ಹೊಳ್ಳರು ಹಾಡಿ ತೋರಿಸಿದರು. ಮುಂದಿನ ಇನ್ನೊಂದು ಪೀಠಿಗೆಯ ಹಾಡು ಅಶ್ವಮೇಧ ಪ್ರಸಂಗ, ಕೇಳು ಜನಮೇ ಜಯನೆ. ಇದು ಅಶ್ವಮೇಧ ಸಂಬಂಧಿಸಿದ ಒಂದು ಹಾಡು. ಇದನ್ನು ರತ್ನಾಕರ ಆಳ್ವ ಹಾಗೂ ಮುಖೇಶ್ ಅವರು ಹಾಡಲಿಕ್ಕಿದ್ದಾರೆ.
ಜನಮೇಜಯನೇ ಎನ್ನುವ ಹಾಗೆ ಈ ಹಾಡಿನ ಆರಂಭದ ಸೊಲ್ಲು. ಈ ಮಹಾಭಾರತದ ಕಥೆ ಬರುವುದೇ ಅತ್ಯಂತ ವಿಶೇಷ ಏನು ಅಂತ ಕೇಳಿದರೆ, ಅದನ್ನು ಹೇಳಿದ್ದು ವೈಶಂಪಾಯನ ಮಹರ್ಷಿಗಳು ಜನಮೇಜಯನಿಗೆ ಸರ್ಪಾಧ್ವರದ ದುರಿತವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಒಂದು ಸರ್ಪಯಾಗವನ್ನು ಮಾಡಿ ಇಡೀ ಮೈ ಮೇಲೆ ಅವನಿಗೆ ಕುಷ್ಠವ್ಯಾಧಿ ಅಂಟಿರ್ತದೆ. ತನ್ನ ತಂದೆಯನ್ನು ಒಂದು ಸರ್ಪ ಕಚ್ಚಿತು ಎನ್ನುವ ಕಾರಣಕ್ಕೆ ಪಾಂಡವರ ಮೊಮ್ಮಗನಾದಂತಹ ಪರೀಕ್ಷಿತ ಸರ್ಪಯಾಗವನ್ನು ಮಾಡ್ತಾನೆ. ಆ ಸರ್ಪಯಾಗದ ದುರಿತ ಎನ್ನುವುದು ಅವನನ್ನು ಬಾಧಿಸ್ತದೆ. ಆದರೆ ಅಂತಹ ಒಂದು ದುರಿತವನ್ನು ದೂರ ಮಾಡುವುದಕ್ಕೆ ಬೇರೆ ದಾರಿ ಇಲ್ಲ. ಅದಕ್ಕೆ ಏನು ಮಾರ್ಗ ಅಂತ ಹೇಳುವಾಗ, ಕೃಷ್ಣನಿಂದ ನಿರ್ದೇಶಿತವಾದ ಇಡೀ ಮಹಾಭಾರತದ ಕಥೆಯನ್ನು ನೀನು ಕೇಳಿದರೆ ನಿನಗೆ ಬಂದ ವ್ಯಾಧಿ ದೂರ ಆಗ್ತದೆ. ಹಾಗೆ ಹೇಳುವಾಗ ಒಂದು ಮಾತು ಶುಕ ಮಹರ್ಷಿಗಳಲ್ಲಿ ಹೇಳಿರ್ತಾರೆ. ಶುಕ ಮಹರ್ಷಿಗಳು ಹೇಳುವಾಗ, ನೀನು ಸಂಶಯ ಪಡಬಾರದು, ನಾನು ಕತೆ ಹೇಳ್ತೇನೆ, ಸಂಶಯ ಇಲ್ಲದೆ ಕೇಳಬೇಕು ಅಂತ. ಹಾಗೆ ಈ ಪುಣ್ಯಾತ್ಮ ಕೂತ, ಕ್ಷಮಿಸಿ, ಆ ಕತೆ ಹೇಳೋದು ವೈಶಂಪಾಯನರು ಜನಮೇಜಯನಿಗೆ, ಪರೀಕ್ಷಿತ ಸರ್ಪ ಕಚ್ಚಿ ಸಪ್ತ ಅಂತ ಹೇಳುವ ವಿಷಯ ಜನಮೇಜಯನಿಗೆ ಗೊತ್ತಾಗಿ ಅವನಿಗೆ ಆ ದುರಿತ ದೂರ ಆಗಲಿಕ್ಕೆ ಜನಮೇಜಯನಿಗೆ ಹೇಳುವಂತಹ ಕತೆ. ಈ ಕತೆ ಹೇಳುವಾಗ ನೀನು ಯಾವ ಕಾರಣಕ್ಕೂ ಸಂಶಯ ಪಡಬಾರದು ಅಂತ ಹೇಳಿ ಜನಮೇಜಯನಿಗೆ ವೈಶಂಪಾಯನರು ಹೇಳಿರ್ತಾರೆ. ಆದರೆ ಇವ ಎಲ್ಲ ಕತೆ ಕೇಳ್ತಾನೆ. ಆದರೆ 5 ಪ್ರಶ್ನೆ ಬರ್ತದೆ. ಆ 5 ಪ್ರಶ್ನೆ ಅದಕ್ಕೆ ಮತ್ತೆ ಉತ್ತರ ಕೇಳುವಂತ ಕೈಯನ್ನು ಹೀಗೆ ಮಡಚಿಟ್ಟುಕೊಳ್ತಾನಂತೆ ಜನಮೇಜಯ. 5 ಪ್ರಶ್ನೆ ಕೊನೆಗೆ ಕೇಳುವ, ಏನು ಡೌಟ್ ಉಂಟು ಅಂತ ಹೇಳಿ. ಆದರೆ ಇಡೀ ದೇಹದ ವ್ಯಾಧಿ ಗುಣ ಆಗ್ತದೆ, ಇವನ ಮುಷ್ಟಿಯಲ್ಲಿ ಕುಷ್ಠರೋಗ ಹಾಗೆ ಉಳಿಯುತ್ತದೆ. ಹಾಗಾಗುವಾಗ ಕೊನೆಗೆ ಕೇಳ್ತಾರಂತೆ ವೈಶಂಪಾಯನರು, ಯಾಕೆ ಹಾಗೆ ಮಾಡಿದೆ? ಇಲ್ಲ, 5 ಪ್ರಶ್ನೆ ಇತ್ತು. ಭಗವಂತನ ಕತೆ ಕೇಳುವಾಗ ನೀನು ಸಂಶಯ ಪಟ್ಟದ್ದೇ ದೋಷ. ಇದನ್ನೇನು ಮಾಡುವುದು? ಬೇರೇನು ದಾರಿ ಇಲ್ಲ. ಇನ್ನು ಮುಂದೆ ಭೂಮಿಯಲ್ಲಿ ಯಾರಾದರೂ ಸರ್ಪವನ್ನು ಕೊಂದರೆ ಆ ವ್ಯಾಧಿ ಅವರಿಗೆ ಬರಲಿ ಅಂತ ಹೇಳಿ ಅವನಿಂದ ನಿವಾರಣೆ ಆಯಿತು. ಆ ನಂತರ ಬಂದ ನಂಬಿಕೆ, ಸರ್ಪ ಕೊಂದವರಿಗೆ ಆ ಕುಷ್ಠರೋಗ ಬರುವಂತಹದ್ದು. ಕೊನೆಗೆ ಆ ಒಂದು ವ್ಯಾಧಿ ನಿವಾರಣೆ ಆದಂತಹ ಜನಮೇಜಯ ನಮ್ಮ ಗುರುವಾಯೂರಿಗೆ ಬಂದು ದೇವರ ದರ್ಶನ ಮಾಡಿದ್ದಾನೆ ಅಂತ ಹೇಳುವಂತಹ ಒಂದು ಐತಿಹ್ಯ ನಮಗೆ ಸಿಗ್ತದೆ. ಅಂತಹ ಒಂದು ಕಥೆಯನ್ನು ಕೇಳು ಜನಮೇಜಯನೇ ಅಂದ್ರೆ ವೈಶಂಪಾಯನರು ಪಾಂಡವರ ಕಥೆಯನ್ನು ಹೇಳುವುದು ಇವರಿಗೆ, ಜನಮೇಜಯನಿಗೆ. ಸುಂದರವಾದಂತಹ ಪೀಠಿಗೆಯೊಂದಿಗೆ ಕಾರ್ಯಕ್ರಮ ಸಂಪನ್ನವಾಗಿದೆ. ಮುಂದಿನ ಒಂದು ಹಾಡು ಭೀಷ್ಮಾರ್ಜುನ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು, ಕರ್ಮಬಂಧ ಎಂದು ಖ್ಯಾತವಾದಂತಹ ಈ ಪ್ರಸಂಗದ ಭೀಷ್ಮನ ಪ್ರಪತ್ತಿ ಭಾವದ ಒಂದು ವಿಶೇಷತೆ ಏನು ಎನ್ನುವುದನ್ನು ಈ ಹಾಡಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕೃಷ್ಣನ ಚಕ್ರ ಹಿಡಿದು ಕೊಲ್ತೇನೆ ಅಂತ ಹೇಳಿ ಕೃಷ್ಣ ಬರುವಾಗ ಭೀಷ್ಮನ ಭಿನ್ನ ಹಾಡು, ಚಿನ್ಮಯನೇ ಲಾಲಿಪುದು.
ಲಾಲಿ ಮುಳು ಚಿನ್ನಮಯ
ಸುಷಮೇ ನಿಪುತಿಗ ಕುರುಪತಿಯ ದುಷ್ಕರ್ಮೇ ನಿಪುತಿಗ ಚತುರ್ದಶ ಶೌರ್ಯವ ಮಹಿಮಗಿಂತಾಗೆ ಚತುರ್ದಶ ಶೌರ್ಯವ ಮಹಿಮಗಿಂತಾಗೆ ಧರವಿದೆಯ ಕರುಣದು ಜನದ ಕೇಳುತ್ತ ಗಂಗಾ ತರಲನ ನುಡಿಗಳನ್ನು ದುರಿತಗಳು ಜಗತ ತೆರೆದೊಳು ಶರಣರ ದುರಿತಗಳು ಜಗತ ತೆರೆದೊಳು ಶರಣರ ಪೊರೆಯುವುದು ಬಿರುದಿಲ್ಲ ಪೊರೆಯುವುದು ಬಿರುದಿಲ್ಲ ಗರುಡ ಜನದ ಕೇಳುದ ಗಂಗಾ ಅರಳಿದ ನುಡಿಗಳನ್ನು ಆ ಒಟ್ಟು 18 ದಿನ ತಲಡೈ ಮಹಾಭಾರತೋಡು ನಡತನ ಪರಪನ ಉಲ್ಲೇಖ ಅವೆಟ್ಟು 10ನೇ ದಿನ ತಲಡೈದ ಒಂಜಿ ಭಾಗೊಡು ಎದುರು ದಿಕ್ಕಿನಂಚಿನ ಕೃಷ್ಣ ದೇವರಿಡ ಭೀಷ್ಮಾಚಾರ್ಯರಿಗೆ ಒಂಜಿ ಜಿಜ್ಞಾಸೆ ಬರ್ತಿನು ನನ್ನ ಎಲ್ಲೇನ ಬದುಕು ದೂರಿಪನ ಹೆಜ್ಜೆ ಗೊತ್ತಿಜ್ಜಿ ಅಂಡ ಐಕ್ ದುಂಬು ಕೇನುನೊಂಜಿ ಪ್ರಶ್ನೆ ಎತ್ತಂಡ ಐಕ್ ಉತ್ತರ ಕೊರ್ಪುನ ಜನಂಬಿ ಮಾತ್ರೆ ಅಂಚಾದ ಜೋಡು ಪುಣಗನೆ ಒಂಜಿ ಎನ್ನ ಸಂಶಯವನ್ನು ನಿವಾರಣೆ ಮಲ್ಪೊಡೊಂದು ಪ್ರಶ್ನೆಗೇನು ಲೋಕಡು ಮಲ್ತಿನ ಕರ್ಮಗು ఆయన కర్మದ పలుటాది ఆయన మాత ఈ నమ్మని ఆపను ఎడ్డే చల్లు పండుది నరమానేరి గుంజి ఆ ಗುಣ ಬರ್ಪಿನಿ ಏರೇನು ಕೌರವೇ ಹಾಳು ಆಯ ಬುಡ್ಚಾಂದನ ಮಲ್ತಿ ಇಂಚ ಮಾತ ನಮ್ಮ ಪನ್ಪ ಸಮ ಅಂಚಾಂದ ನಿನನ ಕರ್ಮ ಬಿಡ್ತುಂಡ ಈ ಬೈಜನ ಭೂಮಿಗೆ ಮೀನಾದ ಬೈಜನ ಏಮೆಯಾದ ಬೈಜನ ಪಂಜಾದ ಬೈಜನ ಅಪಗಂಡ ಕರ್ಮಗೂ ಸರಿಯಾದ ಮಾತೆರೆಗೆಲ್ಲ ಫಲ ತಿಕ್ಕೊಂಡು ಅಪಗನ ಈದಾನೆ ಇಡ್ದು ಬೇತೇನ ನಿಕ್ಕಲುಂಡತ್ತ ಕರ್ಮದ ಫಲ ಅಂತ ಪನ್ಪನ ಒಂಜಿ ಪ್ರಶ್ನೆ ಐಕ್ ಚಿನ್ಮಯನೇ ಲಾಲಿಪುದು ಒಂದು ಪೇಳಲಾರೇನು ಕರ್ಮ ಅಂದ್ ಈ ಪದ್ಯಲೆಡು ಬರ್ಪನ ಅರ್ಥ ಇಂಚಿನ ಕೇಂಡ ಕರ್ಮೊಡ್ದಾದೆ ನರಮಾನಿರ ಮಾತ್ರೆ ಬಂಗಾಪುನಿಂದ ದೇವರಿಗಳ ಬಂಗಾಪುನು ಒಂದು ಐಕ್ ಬಾರಿ ಪೊರ್ಲದ ಉತ್ತರನು ಕೃಷ್ಣೆ ಕೊರ್ಪೇರು ಒರಿ ನೀರುಗಳಾಗಿವೆ ಆಯ ನೀರಿಡು ಮುರ್ಕೊಂದುಲ್ಲಿ ಬೊಕೊರಿ ಆಯ ನೀರಿಡು ಪೂರ್ಣ ಎಲ್ಲ ಆಗಿದ್ದು ದೆರ್ಪೆರೆಂದ ಆಯಲ ಬೋಪೆ ಆಯಲ ಚಂಡಿ ಆಪೆ ತೂಪನಾಯಕ ದೂರೋಡು ತೂನಾಗ ಇಂಚಿನ ರಡ್ಜಲ್ನ ಚಂಡಿ ಆತೇರು ಆಂಡ ಒರಿ ಮುರ್ಕುನ ದೆರ್ಪೆರೆ ಬೋತಿ ಯಾನ್ ಕರ್ಮಗ ಅಂಟುಜಿ ಎಂಕ ಕರ್ಮದ ಬಂಧನ ಇಜ್ಜಿ ಯಾನ್ ದೆರ್ಪೆರೆ ಬರ್ಪುನ ಎಂಚಾದ ನಿಕ್ಲೆಗೆ ವ್ಯತ್ಯಾಸ ಉಂಡು ಒಂದು ಉತ್ತರ ಕೊರ್ಪೇರು ನನ್ನ ದುಂಬುದ ಒಂಜಿ ಪದ ಶ್ರೀದೇವಿನ ಒಂಜಿ ಪದ ದೇವಿ ಮಹಾತ್ಮೆಗೆ ಸಂಬಂಧಪಟ್ಟನ
ಅಪ್ಪೆ ತೂಂಕಂದ ಉಜ್ಜಾಳ್ಡು ಕುಲ್ಲುನಗ ಆ ಪುರ್ಲು ಇಂಚ ಆರು ದೇವತೆಲ್ಲ ದೂರು ಕೇಂಡಿದು ದಾದ ಆಲೋಚನೆ ಮಲ್ಪೇರು ಬಂಪಿನ ಆ ಸನ್ನಿವೇಶದ ಒಂಜಿ ಪದ ತಿಳಿಗಳ ತಿಳಿಗಳ ಮೋಹದವರೆಗೆ ಸಿಕ್ಕಿಸಿ ಸುಲಭ ತನ್ನ ಮನದೊಳಗೆ ತಿಳಿಗಳ ಕಣದೊಳಗೆ ಎಂದು
ನಮಸ್ತೆ ಜಗ ಮಹಾತ್ಮೆ ಎಂದು ಪಂಡದಾದ ರಕ್ಕಸರಿನ ದೇವಿ ಕೆರ್ಪುನು ಒಂದು ಒಂಜಿ ಕಥೆ ಅಂಡ ಆತ ಎತ್ತು ದೇವಿ ಮಹಾತ್ಮೆ ಪಂಡ ಅಸುರತ್ವನು ದೈವತ್ವದ ಮಿತ್ತು ದೈವತ್ವ ಅಸುರತ್ವನು ಎಂಚ ನಿವಾರಣೆ ಮಲ್ತನಂದ ಪನ್ಪನೆತ್ತ ಒಂಜಿ ತತ್ವ ಅಪಗ ಮಾಯೆ ಪಂಡ ಒಂಜಿ ಮೋಹ ಅವು ನಮ್ಮನ್ನು ಮೋಸ ಮಲ್ಪೇರನೆ ಉಪ್ಪುನವು ಈ ದೇವಿನ ಮಾಯೆ ಅಂಡಲಿ ಇದನ್ನ ಉದ್ದೇಶವು ನಮ್ಮನಿ ಜಗತ್ತಿಡು ಮೋಸ ಮಲ್ಪುನ ಒಂಜಿ ಇತ್ತಂಡ ಅವು ಮಾಯೆ
ಅಂಚಾದು ರಕ್ಕಸೆರಿನ ಮೋಹದ ಬಲಿಟಾರ್ ದೇವಿ ತಿಕ್ಕ ಏರು ಇಂದು ದೇವಿ ಮಹಾತ್ಮೆ ನಮ್ಮ ತಿಕ್ಕುನಂಚಿನ ಸಂದೇಶ ಅಪಗ ದಾದ ದೇವಿ ಮಹಾತ್ಮೆ ಎಂದು ಕೇಂಡ ನರಮಾನ್ಯರು ಬೊಡ್ಚಾಂದನ ಕೆಲಸ ಮಲ್ತಂಡ ಅಕ್ಲನ ಜೀವನೊಡಕ್ಲ ಇಂಚ ನಾಶ ಆಪೇರಿಂದ ಕೇಂಡ ದೇವರು ಬೇತೆ ದಾಲ ಮಲ್ಪುಜೇರು ದೇವರು ದಾದ ಮಲ್ಪುನ ಕೇಂಡ ಒಂಜಿ ದುರ್ಬುದ್ಧಿ ಕೊರ್ದು ಉಡ್ಪುನು ಸರೀತನ ಇಲ್ಲ ಏತಿ ಅಡ್ಡೆ ಅಂತನ ಇಲ್ಲ ಒಂಜಿ ದುರ್ಬುದ್ಧಿ ತಿಕ್ಕಂಡ ಆ ಎಡೆಗೆಲ್ಲ ಗಡಿ ಬೋಪೆ ಅಡೆಮುಟ್ಟ ಬ್ರಹ್ಮಚಾರಿ ಆದಿತ್ತನ ಚಿತ್ತನ ಶುಂಬೆ ಆಯ ಕಾಲಿ ಒಂದೇ ಒಂಜಿ ದೇವಿನ ರೂಪ ತೂದು ಮರಳುದು ನಾಶ ಆದ ಪೋಯಿ ಅಪಗ ದೇವಿ ಮಹಾತ್ಮೆ ಬರ್ಪಣ ಈ ಕಥೆತ ಸಂದೇಶ ಉಂಟು ಅಪಗ ರಕ್ಕಸೆರೊಲ್ಲಿರೋ ಈ ಪ್ರಶ್ನೆ ಬರ್ಪುಡು ನಮ್ಮ ಸಾಮಾನ್ಯವಾದ ತೂನಗ ರಕ್ಕಸೇರಿ ದೇವತೆಗಳು ಉಂಚ ಮಾತ ಕೇನುವ ಖಂಡಿತ ರಕ್ಕಸೇರಿಂದ ಬಂಡ ಮಲ್ಲ ಕೂಲಿದಕಲು ವಿಕಾರ ಕುಜಲ್ದಕಲು ಕುಪ್ಪುಳು ಕಣ್ಣದ ಕೆಂಚಿ ಮೀಸೆದ ಕರ್ಗಂಡ ಕಾಲ ಏಸದಕಲಿಂದ ಮಾತ್ರ ರಕ್ಕಸೇರತ್ತೆ ರಕ್ಕಸೇರಿ ಬಂಡ ನಮ್ಮ ದೇಹೊಡೆ ಉಳ್ಳೇರಕ್ಕೆ ರಕ್ಕಸೇರಲ್ಲೇರು ನಮ್ಮ ದೇಹೊಡು ದೇವತೆ ಇಲ್ಲೊಳ್ಳೇರು ಅಪಗ ಓಲುಪ್ಪೇರಿ ಎಂಚೊಪ್ಪೇರಿ ತುಯ್ಯರ ಸಾಧ್ಯ ಉಂಡು ನಮಕ್ ರಕ್ಕಸೇರಿ ಓಲುಪ್ಪೇರಿಂದ ಕೇಂಡ ಓಲಾನ್ಲ ದೇವರನ ಪ್ರವಚನ ಅನಗ ಓಲಾನ್ಲ ದೇವರನ ಕಥೆ ಅನಗ ಓಲಾನ್ಲ ಎಡ್ಡೆ ಕಾರ್ಯಕ್ರಮ ಅನಗ ಅಲ್ಪ ಕೆಲವು ಸರ್ತಿ ದಾದಾಪುಂಡು ಗೆಂಡ ಕುಳ್ಳುನಾಡಿಗೆ ನಂಗೆ ಬಾಯಂಗ ಅವನು ಅವಳು ಉಂಜಿ ಬಿಟ್ಟು ಕುಲ್ಲಿಯರೇ ಆಪುಜಿ ಅವಳ ಪೂಜೆದವಳು ಕುಲ್ಲಿಯರ್ನೇ ಆಪುಜಿ ಲಕ್ಕೊಂದು ಪೋಯಿಂದೇ ಆಪು ಹೌದಾ ಹೇಗೆ ಅವು ನಮ್ಮ ಉಲಾಯ್ದ ರಕ್ಕ ಸೇರಿ ಏರಡ ದೈವತ್ವ ಒಪ್ಪುಂಡು ಆಕ್ಲಿಗೆ ದೇವರನ ಕಥೆ ಅನಗ ಕುಳ್ಳುಗಾಂತ ತೋಜುನು ಏನಕ್ಕೇನು ಗಾಂದಾಪು ಕೆಲವು ಸರ್ತಿ ಅವಳು ಎದುರೇ ಕುಳ್ಳೊಂದು ಬಾಯಂಗ ವೇರಿ ಬೊಕ ಪೋನಾಗ ಒಂಜನ ಒಟ್ಟಿಗೆ ಲೆತ್ತೊಂದುಲ ಬೋಪೇರು ಅಕ್ಲೆ ಬೋಪುನತ್ ಅವ್ರ ರಕ್ಕ ಸೇರಿ ಒಳ್ಳೆಯರಿಗೆಂಡ ನಮ್ಮ ದೇಹೋಡು ಉಳ್ಳೇರಿ ಅಪಗ ದೇವಿ ಮಹಾತ್ಮೆ ಬಂಡ ಅಂಚ ಅಸುರತ್ವದ ನಾಶ ದೈವತ್ವದ ಸಾಕ್ಷಾತ್ಕಾರ ಕುಮಾರ ವಿಜಯ ಪ್ರಸಂಗದ ಒಂದು ಪದವನ್ನು ರತ್ನಾಕರ ಅಳುವರಿತೆ ಪಂಡ್ರೆ ಪಾಹಿ ಗೌರಿ ಕುಮಾರ ಶುಭಕರ ಮಂಗಲ
पाहि गौकुमार शुभकरा ಆದಿಡು ಒಂಜೇ ಇತ್ತಲಿಗೆ ಆ ಒಂಜಿ ಇತ್ತನಿನ ತುಯ್ಯರೆ ಕಣ್ಣಿಜ್ಜಾಂಡಿಗೆ ಆ ಇತ್ತಲ ಒಂಜಿನ ಕೇಣಿಯರೆ ಕೆಬಿ ಇಜ್ಜಾಂಡಿಗೆ ಆಂಡಲ ಒಂಜಿ ಪನ್ಪುನವು ಇತ್ತನಿಗೆ ಒಂಜಕ್ಕೆ ರಡ್ಡ ಓಡು ಪನ್ಪುನ ಬಯಕೆ ಆಂಡಿಗೆ ಅಂಚ ಅದು ಒಂಜಿ ರಡ್ಡ ಆಂಡು ಒಂಜಿ ಐನು ಬಾರಿ ಪೊರ್ಲ ಭಾಷೆಡ್ ಬಂತೇರು ಒಂದು ಮೊಟ್ಟೆ ಮತ್ತೊಂದು ಹೊಟ್ಟೆ ಅಂಚ ಅದು ಬ್ರಹ್ಮಾಂಡ ಪನ್ಪಿನವು ವಿಷ್ಣುದೇವರ್ನ ಆ ಪೋಲುಡ್ದು ಪುಟ್ಟುದು ಲೋಕ ಒಂಜಿತ್ತು ನಲ್ಪಡ್ದು ರಡ್ಡಾಂಡ್ ಆ ರಡ್ಡಿತ್ತನ ಲೋಕ ವಿಸ್ತಾರ ಅದು ಪ್ರಪಂಚ ವಿಸ್ತಾರ ಒಂದು ಪೋಡು ಮೂಜಿ ಲೋಕಾಂಡ್ ಮೂಜಿ ಮೂರ್ತಿಲಾಯರು ಮೂಜಿ ಗುಣಾಂಡ್ ಈ ರೀತಿ ಲೋಕ ಮೂಜಾದ ವಿಸ್ತಾರ ಅಂಚೆತ್ತನ ಮೂಜಿ ಪನ್ಪುನವು ఒక ನಾಲಾ ಒಂದು ಪೋಡು ನಾಲು ವೇದಾಂದಾಂಡ್ ಅವೇ ರೀತಿ ನಾಲು ಬಗೆತ ಪುರುಷಾರ್ಥಗಳು ಇಂಚ ನಾಲಾದು ಲೋಕ ವಿಸ್ತಾರ ಒಂದು ಪೋಡು ನಾಲಾಯಿನ ಲೋಕ ನಾಲೆಟ್ಟೆ ಉಂತುಜಿ ಐದು ಬೊಕ್ಕ ಐನೆತ್ತಂಚೆ ಪದ್ಯ ಪಾಂಡು ಪಂಚಭೂತಳುಂದಾಂಡು ಅಂಚೆನೆ ಪಂಚ ತನ್ಮಾತ್ರೆಳುಂದಾಂಡು ಅಂಚೆನೆ ಪಂಚಾಂದ ಪನ್ಪುನಲ್ಪ ಪಂಚದ ಪಂಚೀಕರಣುಡ್ದಾದು ಪ್ರಪಂಚಾಂದ ಪನ್ಪುನವೇ ಆಂಡು ಇಂಚೆತ್ತಿನಲ್ಪ ಲೋಕ ಐನೆಟ್ಟೆ ಉಂತುಜಿ ಆ ಲೋಕ ಐತ ಪ್ರಯಾಣನು ದುಮ್ಮು ಮಲ್ತದು ಆಜಿ ನಾಡಿಗೆ ಇತ್ತ ಪನ್ನಂಚಿತ್ತನ ಈ ಪದಕ್ಕುದಾದ ಸಂಬಂಧ ಅಂದ ಕೇಂಡ ಐನು ಮೋನೆದ ಶಿವದೇವರಿಗೆ ಆಜಿ ಮೋನೆದ ಷಣ್ಮುಖೆ ಮಗೆಯಾದ ಪುಟ್ಟಿ ಇಂದು ಲೋಕ ಆಜಾಯಿನೆತ್ತ ಒಂಜಿ ಸಂಕೇತ ಅಂಚಿನಲ್ಪ ಆಜಿ ಮೋನೆದ ಷಣ್ಮುಖ ದೇವರು ಕೇವಲ ಪುಟ್ಟುನ ಬಾಲೆ ತಾರಕಾಸುರನ ಕೆರ್ದು ಲೋಕಡು ವಿಶೇಷವಾಯಿನ ಸಾಧನೆಯನ್ನು ಮಲ್ತೇರು ತನ್ನ ತಾರಕನ ಕೆರ್ನಂಚಿತ್ತನ ಆ ಷಣ್ಮುಖ ದೇವರು ಜ್ಯೋತಿಷ್ಯುಗಳ ಅಧಿಷ್ಠಾತ್ರ ದೇವರು ಜ್ಯೋತಿಷ್ಯುಡು ಷಣ್ಮುಖಗ ಪ್ರಧಾನವಾಯಿನ ಚಿತ್ತನ ಒಂಜಿ ಜಾಗುಂಡು ಅಂಚಿತ್ತನ ಷಣ್ಮುಖ ದೇವರನ ಒಂಜಿ ಕಥೆ ಅವೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಉಡುಪಿ ಜಿಲ್ಲೆಡು ಪ್ರಸಿದ್ಧವಾಯಿನ ಚಿತ್ತನ ನಂದಳಿಕೆದ ನಾರಾಯಣ ಪೇರಿಂದ ಪನ್ಪುನಾರು ಯಕ್ಷಗಾನದ ರೂಪುಡು ಬರೆಯಿರು ಷಣ್ಮುಖ ವಿಜಯ ಈ ಪ್ರಸಂಗ ಬಾರಿ ಪ್ರಸಿದ್ಧವಾದ ಉಂಡು ಆ ಪದನು ಇತ್ತೆ ರತ್ನಾಕರಾಳು ಪಂಡೇರು हे पावन चरिते नीने ನಮ್ಮನು ಕರುಣದಿ ಮಾ
ದೇವಿ ಮಹಾತ್ಮ್ಯದ ಪೊರ್ಲುದ ಪದನು ಪ್ರಸ್ತುತಿ ಮಲ್ತನ ಮುಖೇಶರಿಗೆ ಸೊಲ್ಮೇಲು ನನ್ನ ದುಂಬುದ ಪದ ಕಂಡನು ದಶವದನ ರಾಮದೇವರ ವಿರಾಟ್ ಸ್ವರೂಪನು ತೊಯ್ನ ರಾವಣನ ಒಂಜಿ ಪದ ರಾವಣಗೆ ರಾಮದೇವರು ಎಂಚ ತೋಜಿಯರು ಪನ್ಪಿನೇನು ಈ ಪದೊಟ್ಟು ಪೊರ್ಲುದ ವರ್ಣನೆಡು ನಮ್ಮ ತುಯ್ಯರ ಸಾಧ್ಯ ಉಂಡು ಕಂಡನು ದಶವದನ
ನಿರಾಕಾರ ದುರಿತ ಪ್ರಸಾರ ಖಗಾಯ ಮೋನೆದ ರಾವಣೆ ಎಂದು ಪುದರ್ 10 ಮೋನೆ ಎಂದು ಬಂಡ ಅವು ತುಯ್ಯರ ತೋಜುನಂಚಿನ 10 ಮೋನೆ ಎಂದತ್ತು ಅವು ಆಜಿ ಮೋನೆಡು ಆಜಿ ಶಾಸ್ತ್ರ 4 ಮೋನೆಡು 4 ವೇದ ದೇನು ತಿರಿನೆಡ್ದಾದಾಗ ದಶಕಂಟೆ ಎಂದು ಪುದರ್ 10 ತರೈತು ನೆಟ್ಟು ರಕ್ಕಸೆ ಎಂದು ದಶಕಂಟೆ ಎಂದು ಪುದರತ್ತು ಅಯಾತ ಜ್ಞಾನಿಂದೆ ಲೆಕ್ಕ 4 ಮೋನೆಡು 4 ವೇದ ಆಜಿ ಮೋನೆಡು ಆಜಿ ಶಾಸ್ತ್ರನು ಪನ್ಪುನಾತ್ ತಿರಿನಾಯಿ ರಾವಣೆ ಅಂಚಿನ 10 ಮೋನೆಡು ರಾಮನ ತುಯ್ಯಗೆ ಕಂಡನು ದಶವದನ ಅಪಗ ರಾವಣೆ ಪಂಡ ಏರಂದಕ್ಕೆ ರಾಮಾಯಣೋಡು ನಂಗೆ ಉಲ್ಲೇಖ ತಿಕ್ಕೊಂಡು ನಮ್ಮ ತೂಪನಲ್ಲಿ ಕೊಡು ರಾವಣೆ ರಕ್ಕಸೆ ಅಂಚಂಚ ಅಂದ್ ವಿಷ್ಣು ಲೋಕುಡು ದ್ವಾರಪಾಲಕ್ಕೆ ಆದಿತ್ತನಾಯಿ ಶಾಪ ಅದು ಭೂಮಿಗೆ ಬತ್ತನಾಯಿ ಅಪಗ ಪಿರಿಕಟ್ಟೆ ಇಂಚ ದೇವರು ಕೊರಿ ಇರಂದಕ್ಕೆ ಎಂಡ ಮೂಜಿ ಜನ್ಮಡು ವಿರೋಧಿಲಾದ ಬರ್ಪರ ಆಜಿ ಜನ್ಮಡು ಎಡ್ಡೆಂತ ನಕಲಾದ ಆಜಿ ಜನ್ಮೋಡು ಎಡ್ಡೆಂತ ನಕಲಾದ ಬರ್ಪನಾಡಿ ಮುಟ್ಟ ತಾಳ್ಮೆಜ್ಜಿ ಮೂಜಿ ನೆಟ್ಟು ಜನ್ಮೋಡಿಗೆ ವಿರೋಧಿಲಾದೆ ಬರ್ಪ ಅಂಚ ಅದು ಪೂರ್ವ ಜನ್ಮದ ಕರ್ಮಸ್ಮರಣೆ ಇತ್ತಲು ಸೀತೆಯನ್ನು ಒಯ್ತೊಂದು ಪೋಯಿನ ನೆವನ ಮಾತ್ರೆ ಅಂಡ ಲಡೈದ ಭೂಮಿಡು ರಾಮದೇವರನ್ನ ಎದುರುಡು ಸೋಡುಪಾಡುಗುಂತುನ ಪೊರ್ತುಡು ರಾಮದೇವರು ಶಾಂಗ್ರನು ಪತ್ತದ ಎದುರುಂತುನಗ ರಾವಣಗೆ ರಾಮೇರು ಪಂಪಿನ ಉತೋಜಿನಿಗೆ ಅಂಚ ಉತ್ತಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಇಡೀ 14 ಬ್ರಹ್ಮಾಂಡ ಇತ್ತನಂಚಿತ್ತನ ದೇವರನ್ನು ರಾವಣಿತು ಏನು ನಮ್ಮ ರಾಮದೇವರಿನ ಆಸ್ತಿಕತೆಡು ದೇವರೆಂದು ಲಿಪ್ಪುನಲ್ಪ ರಾಮದೇವರು ಓಲ್ಲಯನ್ ದೇವರೆಂದು ಬಂತಿದ್ದೀರ ಅಂಡ ಅವ್ರನ್ನ ಒಂಜೊಂಜಿ ಕೆಲಸೋಡು ದೇವರೆಂದು ಪಣದು ತೋಜಾದು ಕೊಡ್ತೇವೆ ರಾಮನಾಮದ ಮಹಿಮೆ ಇಂಚಿನ ಅಂತ ಪನ್ಪನವು ನಮ್ಗೆ ಗೊತ್ತುಂಡು ರಕಾರ ಬುಕಾರ ಮಕಾರ ಈ ಮೂಜಿ ಸೇರ್ದ ಅವ್ರ ಮಾ ಪನ್ಪುನವು ಅಪಗ ರಾ ಪಂಡ ಅಗ್ನಿ ಬೀಜ ವಾ ಪಂಡ ವಾಯು ಬೀಜ ಮಾ ಪಂಡ ಆಕಾಶ ಬೀಜ ಮೂಜೆಕ್ಕಲ ಕುರೆತ ಸ್ಪರ್ಶ ಇಚ್ಚಿ ದಯಪಂಡ ತೂಕು ಕುರೆ ಪಂಡ ಉಂತುಜಿ ಗಾಳಿಗೆ ಕುರೆ ಮನ್ಪರೆ ಸಾಧ್ಯನೇ ಇಜ್ಜಿ ಆಕಾಶವು ಏರಾಣ್ಲ ಕೆಸರದ ಕೇಡ ಅವು ಆಕಾಶವು ಕುಲ್ಪುಜಿ ಅಂಚ ಮೂಜಿ ಭೂತ ಪಂಚಭೂತಲಿಡ ಈಗ ಕುರೆತ ಸ್ಪರ್ಶ ಇಜ್ಜಿ ಇನ್ನು ಮೂಜಿ ರಾಮನ ಪುದರಡುಂಡು ರಾ ಆ ಮಾ ಅಂಚ ರಾಮನಾಮ ಅಂದ ಪಂಡ ಅವು ತಾರಕ ಅಂದ ಬಂತೇರಿ ಅಂಚಿನ ರಾಮದೇವರಿನ ತೂದು ರಾವಣಗೆ ಜ್ಞಾನೋದಯ ಅಂದು ಪನ್ಪಿನವು ರಾಮಾಯಣಡುಂಜಿ ಪೊರ್ಲುದ ಭಾಗ ಐನೆ ಬಾರಿ ಪೊರ್ಲುಡು 2 ಭಾಗ ಬತ್ತೇರ್ನಕ್ಕೆಲ್ಲ ಪ್ರಸ್ತುತಿ ಮಲ್ತೇರಿ ಯಕ್ಷಗಾನ ಪಂಡ ಗಂಡು ಕಲೆ ಅಂಚಿನಲ್ಪ ಈ ರೂಪದ ಯಕ್ಷಗಾನಡು ಚೆಂಡೆದ ಅಬ್ಬರುಡು ವೈಭವಡು ನಮ್ಮ ಆಪಿನಿನ ತೂಪ ಶಿಶುಪಾಲವದೆ ಪ್ರಸಂಗದ ವೀರರಸದ ಪದಕುಲೇನು ಭಾಗವತೇರ್ನಕಲು 4 ಜನ ಒಟ್ಟಾದ ಪನಿಯರಲೇರಿ ಕೃಷ್ಣಗೆ ಪಟ್ಟಗಟ್ಟನಂಚಿನ ಸಂದರ್ಭ ಕೃಷ್ಣಗೆ ಅಗ್ರಪೂಜೆ ಕೊರ್ನ ಸಂದರ್ಭ ಪರ ವಿರೋಧ ಅಭಿಪ್ರಾಯ ಇತ್ತ ಬರ್ಪುಡು ಸಭೆಟ್ಟು ಅಂಚನೆ ಆಯಗದ ಆಯ ಕೊರ್ನಿ ಆತಮಲ್ಲ ಜನ ಏರಿಂದ ಪಡೆದು ಶಿಶುಪಾಲೆ ಪ್ರಶ್ನೆ ಮಲ್ಪುನಂಚಿತ್ತನ ಈ ಏರು ಪದಕುಲೇನಿ ತೆಕೆಯಿಂದ
ಏರು ಪದ್ಯಡು ದಾದ ಪಂತೇರಿದ ನಂಗೆ ಅರ್ಥ ಆಗ್ಬೋದು ವಿಷಯ ದಾದ ಗೆಂಡ ಐತೆ ಸಾಧಾರಣ ಓಲ್ ಆಪುಣ ಕತೆ ಒಂಜಿ ಸಭೆ ಅನಗ ಆ ಸಭೆಟ್ ಒಂಜಿ ಅನುಮೋದನೆ ಒರಿ ಪಾತೇರು ಏರು ಜನ ಏರು ಅವನು ನೆಟ್ ಬೈದೆಲ್ಲ ರಾಜಸೂಯ ಮಾತ ಮುಗಿಂಡು ರಾಜಸೂಯ ಮುಗಿದ ಐಬಕ್ಕ ಆ ಕೇರಿದ ಒಂಜಿ ಅಗ್ರ ಪೂಜೆ ಅಂತ ಅವು ಐಟ್ ಮಾತ ವಿಧಾನ ಏರು ಮಲ್ಲ ಜನರಲ್ಲಿ ಆಗೊಂಜಿ ಐತ ಮಲ್ಲ ಪೀಠ ಅವಳು ಸಹಜವಾದ ಹಿರಿಯಾಗಲು ಪಾತಿರ್ನ ಕ್ರಮ ಅಂಚ ಆಚಾರ್ಯ ಭೀಷ್ಮರ್ ಲಕ್ಕದೊಂದು ಬಂಡೇರು ವಾ ಬಗೆಟ್ ತುಂಡಲ ಕೃಷ್ಣೆ ದೈವತ್ವದ ನೆಲಿಟ್ಲ ಗುರು ಒಂದು ಬಂಡಲ ಏನೇ ಸಖೇಂದ್ರ ಬಂಡಲ ಏನೇ ಪೂರ ಬಗೆಟ್ಲ ಪ್ರಧಾನ ಏರಿಗೆಂದ ಕೃಷ್ಣ ಅಂಚ ಅದ ಅಗ್ರ ಪೂಜೆ ಕೃಷ್ಣ ಆಗ ಸಾಮಾನ್ಯ ಲೌಕಿಕವಾದ ನಡಪನ ಕತೆ ಒರಿಯ ಪನ್ನಗ ಸಬಿಟ್ಟ ವಿರೋಧ ವರ್ಪಣೆ ಸಹಜನೆ ಅವಳು ಆತ್ಮೀಯಟ ಸಂಬಂಧದ ಬಾರಿ ಮುಟ್ಟಗುಲ್ದೆ ಕೃಷ್ಣನ ಅಮ್ಮೆರ್ ಆ ಕೃಷ್ಣನ ಸಂಬಂಧ ಮುಟ್ಟ ದಯಬಣ್ಣ ಮಾಮಿ ನಮಗೆ ಅಪಿ ಶಿಶುಪಾಲೆ ವಸುದೇವನ ಮೆಗ್ದಿ ನಮಗೆ ಸ್ವಂತ ಮಾಮಿ ನಮಗೆ ಅಂಡ ಮಾಮಿ ನಮಗೆ ಅಂಡ್ಲ ಮಾಮಿ ಮಕ್ಕಳಿಗೆ ಸಮಾಜಿ ಕುಟುಂಬದ ಲೈಟ್ ಸಮಾಜಿ ಮೇಘ ಕೊರ್ನಾಯಿಜಿ ಅಯ್ಯ ವಾನ ಮುನೆದ ಎಂದು ಈತಲ್ಲ ನೆರ್ಪುಣ್ಯ ಒಕ್ಕದಾಲಜ್ಜಿ ಅಯ್ಯರು ಕೈಕಂಜಿ ಮೇಪವನ ಎಂದು ಒಂಜಿ ಬೊಕ್ಕೊಂಜಿದ ಎಂದಕೆಂಡ ಆಯ ತರೆ ಸಮಾಜ ಅಂದ್ರೆ ಸಾದೇವಿ ಕೊನೊಂದು ಆಗ ಪೀಠ ಕೊರಿ ಆಗ ಮಂಡೆ ಸಮಾಜಿ ಬೊಕ್ಕೊಂಜಿ ಆ ಪರಬ ಭೀಷ್ಮಗ ಮುದಿಬ್ರ ಅಂತ ಒಟ್ಟು ದಾದ ಅಂದ ಕೇಂಡ ಅಂಚ ಭೀಷ್ಮಾಚಾರ್ಯರಿಗೆ ಸಮಾನ ನಿರ್ತ್ ಆತ ಪುಣ್ಯ ಆಮೇಲೆ ಏತನ್ಲ ಒಂಜಿ ಸಭೆಟ್ಟೂರು ಏಕುರಿ ನೆರಡಗೆನ್ನಗ ಸಂಬಂಧದಲ್ಲ ಈ ಕಾರ್ಯಕ್ರಮ ಅನಗ ಆಯಗ ಮಂಡೆ ಸಮಾಜ ಅಂದ್ರೆ ನೇರ್ಂದ ಅವಳು ಇತ್ತನಕ್ಲು ಬಿಡ್ಪೇರ ಅಂಚನೆ ಅಲ್ಪ ಇತ್ತನಕ್ಲ ಇಲ್ಲದ ಆ ಕೆಲಸ ಮಲ್ತನಕ್ಲಿ ಇರಿಕೆಂಡ ಭೀಮಾರ್ಜುನೇರು ಪಾಂಡವೇರು ಅಕ್ಲ ಇನ್ನು ವಿರೋಧ ಅಲ್ಪೇರು ಲಕ್ಕದ ಪೆಟ್ಟಿಗೆಂದು ಬೋಪೇರು ಅಂಡ ಅಲ್ಪ ಬಾರಿ ಮಲ್ಲ ಕೋಲಾಹಲ ಆಪುಡು ಐನು ಉಂತೇರೆ ಆಚಾರ್ಯ ಭೀಷ್ಮರು ಒಂಜಿ ಬುದ್ಧಿವಾದದ ಪದ ಪನ್ಪೇರು ಏರು ಪಂದ್ಯನೇ ಬುಡ್ಚಿ ಒಂಜಿ ದಾದ ಬುದ್ಧಿವಾದ ಪನ್ಪುಣ ಆಚಾರ್ಯ ಭೀಷ್ಮರ್ನ ಪದ ದಾದ ಉಂಡು ಅವೇನಕೇನು
ಎನಿಸಬೇಕು ಈ ಕಥೆಯ ಲೌಕಿಕವಾದ ನಮ್ಮ ಇನಿತ ದಿನೊಟ್ಟು ನಮ್ಮ ಜೀವನೋಡು ಇಂಚಿನ ಅಪಣ ಅವೇ ಕತೆ ಮಹಾಭಾರತದ ಆಕಾರೊಡ್ಲಾತನು ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾಕುತ್ರ ಚಿತ್ ಎಂದು ವ್ಯಾಸರ ಬಣ್ಣ ಪಾತೆರ ಒವು ಉಂಡ ಧರ್ಮಾರ್ಥ ಕಾಮ ಮೋಕ್ಷಡು ನೆಟ್ಟು ಯಾನು ಬರೆ ಬಂದನ ಜಗತ್ತಿನ ಲಜ್ಜಿನ್ ನಮ್ಮ ಭೀಷ್ಮೇ ದ್ರೋಣೆ ಕೌರವೇ ವಿದುರೇಂಚ ಮಾತ ಪುದರ್ಲೆಂದು ಮುಖೇಂದ ಅಕಲು ಅಪಗತ್ತಿರು ಅಪಗ ಇತ್ತೆಲ್ಲ ಉಳ್ಳೇರು ಎಂಚ ಉಳ್ಳೇರಿಗೆಂಡ ಪುದರು ಬೇತೆ ರೂಪ ಬೇತೆ ಶಕುನಿನಕ್ಲಿ ಇತ್ತೆಲ್ಲ ಉಳ್ಳೇರು ಧೃತರಾಷ್ಟ್ರನಕ್ಲಿ ಇತ್ತೆಲ್ಲ ಉಳ್ಳೇರು ಕೌರವನಕ್ಲಿ ಇತ್ತೆಲ್ಲ ಉಳ್ಳೇರು ಧರ್ಮರಾಯನಕ್ಲ ಉಳ್ಳೇರು ಅಂಡಕ್ಲ ಪುದರ್ ಬೇತೆ ಪುಂಡು ರೂಪ ಬೇತೆ ಪುಂಡು ಇಂದು ಮಹಾಭಾರತ ಅಂಚಿನಲ್ಪ ಒಂದು ಎಡ್ಡೆ ಕಾರ್ಯಕ್ರಮ ಇಲ್ಲಲ್ಲ ಅನಾಗ ಇನ್ನು ಹಾಳು ಮಲ್ಪಡುಂದೇ ಬರ್ಪುಣಕ್ಲಿ ಕೆಲವು ಜನ ಒಪ್ಪಿರು ಅವೇ ರೀತಿಯಲ್ಲಿ ಸ್ವಲ್ಪ ಶಿಶುಪಾಲ ಎಲ್ಲ ಮಲ್ತೀನಿ ಆತ ಎಡ್ಡೆ ಕೆಲಸ ಅನಾಗ ಅವ್ಳು ಬತ್ತದ ಲಗಡಿ ತೆಪ್ಪುಡುಂದೆ ಬುಡ್ಚಾಂದ್ರ ಮಣ್ಣದ ನೆರಡೆ ನೆರಿ ಆಂಡ ಲಡೈಗೆ ಬತ್ತದ ಉಂತುನ ಪೊರ್ತುಡು ಇಲ್ಲದಕ್ಕಲು ಬಿಡು ಪೂಜೇರಿ ಇಲ್ಲದಕ್ಕಲ ಲಡೈಗೆ ಉಂತೀರ ಅಪಗ ಹಿರಿಯರಾಯನ ಭೀಷ್ಮಾಚಾರ್ಯರ್ ಲಕ್ಕದುಂತು ಪನ್ಪೇರು ఆయన ಕತೆ ನಿಕ್ಲೆ ಗೊತ್ತಿಜ್ಜಿ ಆ ಏರಿಂದ ಕೆಂಡೆ ಕಡೆ ರಾವಣನ ಕತೆ ಬಂಡೆ ರಾವಣ ಕುಂಭಕರ್ಣಿಯನ್ನು ಒಂಜಿ ಪೊರ್ತುಡು ಅಕ್ಲೆ ಬೊಕ್ಕದ ಜನ್ಮೋಡು ಶಿಶುಪಾಲಿದಂತ ವಕ್ರೇನು ಮೂಜಿ ಜನ್ಮೋಡು ಬರ್ಪೇರೇನು ಸುರುತೆಟ್ಟು ಹಿರಣ್ಯಾಕ್ಷ ಹಿರಣ್ಯಕಶ್ಯಪೇರ್ ಹಿಡಿದು ಒಕ್ಕ ರಾವಣೆ ಕುಂಭಕರ್ಣೆ ಈ ಮೂಜಿನ ಜನ್ಮೋಡು ದ್ವೇ ಶಿಶುಪಾಲಿದಂತ ವಕ್ರೆ ನಿಕ್ಲಿಡ್ದು ಕೆರಿಯರ್ ಎತ್ತಿನಾಯತ್ತೆ ಕೃಷ್ಣರ್ದು ಸಯ್ಯರ್ ಎತ್ತಿನಾಯೆ ಆಯ ಪುಟ್ಟುನಗನಾಗ ಕಣ್ಣು ಮೂಜಿತ್ತಲು ಕೈ ನಾಲಿತ್ತಲು ಏರೆಗೆ ಕೊರಂಡ ಆ ಮೂಜಿನ ಕಣ್ಣು ರಡ್ನೆ ಕೈ ಪೂಪುಂಡು ಆ ಎಡ್ದೆ ಮರಣ ಅಂಚ ನಾರದೇರನ ಸೂಚನೆ ಪ್ರಕಾರ ಬತ್ತನಗ ಮಾತೇರ್ನ ಕೈಟು ಕೊರ್ನಗಲ್ಲ ಕೆರಿ ಕೃಷ್ಣದೇವರೆಡೆ ಬತ್ತೇರಿಗೆ ಕೃಷ್ಣದೇವರನ ಕೈಟು ಕೊರ್ನಗ ಏನ ಮೂಜಿನ ಕಣ್ಣೆಲ್ಲ ರಡ್ಡು ಕೈಲ ಬೋಪು ಆ ಪೊರ್ತುಡು ಅಪ್ಪೆ ಬುಲಿಪೊಲ್ಗೆ ದಾದ ಮಲ್ಪುನು ಎನ್ನ ಮಗನ ಒರಿಪೋಡು ನೂದು ತಪ್ಪು ಮಂತನ ಎಟ ಮನಿ ಪೂಜೆ ನೂತ್ತೊಂಜಿನ ಮಂತನ ಗೆರ್ಪೆ ಅಂಚ ಈ ನಮ್ಮನೆ ನೆರ್ನಾಗ ಒಂಜಿ ರಡ್ಡತ್ತು ಮೂಲು ಭಾಗವತೇರ್ನಕಲ್ ನಾಲಿಯರ್ ಪದ್ಯವನ್ನೇ ಆಯ ನೂತ್ತ ಒಂಜಿನ ಇರ್ತಿ ನೂತ್ತ ಒಂಜಿನೆರ್ನಾಗ ನೂತ್ತ ಒಂಜಿನದಕ್ಕೆ ಕೃಷ್ಣ ಲಕ್ಕದ ತರೆಗಡ್ಪು ಅಂಚ ಆಯನ ಮೂಲ ಸಂಗತಿನ ಆಚಾರ್ಯ ಭೀಷ್ಮರು ವಿವರ ಮಲ್ತೇರಿ ಪನ್ಪಿನಂಚಿನ ಒಂಜಿ ಪದ ನನ್ನ ದುಂಬುದ ಯಕ್ಷಗಾನದ ಒಂಜಿ ಪೊರ್ಲುದ ಪ್ರಸಂಗ ರಾಮಾಂಜನೇಯ ಆ ರಾಮಾಂಜನೇಯ ಪ್ರಸಂಗದ ಸ್ಮರಿಸಯ್ಯ ರಾಮ ಮಂತ್ರ ಪನ್ಪಿನ ಒಂಜಿ ಪದನು ಭಾಗವತೇರ್ನಕ್ಲಿ ಪ್ರಸ್ತುತಿ ಮಲ್ಪೆ ಸ್ಮರಿ
ಪುನಃ ಪ್ರವೇಶ ಭೀತ್ಯಾಜ ಮಕಾರಸ್ತು ಕವಾಟವ. ರಾಮನಾಮವನ್ನು ಉಚ್ಚರಿಸಿದಲ್ಲಿ ಪಾಪ ದೂರ ಆಗ್ತದೆ ಮತ್ತು ಪುಣ್ಯವರ್ಧನೆಯಾಗುತ್ತದೆ. ರಾಮನ ದಿವ್ಯಮಂಗಳವಾದಂತಹ ಒಂದು ಸ್ತುತಿಯನ್ನು ಹಾಡುವುದರ ಮೂಲಕವಾಗಿ ಶ್ರೀದೇವರ ಚರಣಾರವಿಂದಕ್ಕೆ ನಮ್ಮದಾದಂತಹ ಈ ಒಂದು ಗಾನಾಮೃತವನ್ನು ಸಲ್ಲಿಸಿದಂತಹ ಕೃತಜ್ಞತೆ ನಮ್ಮದು. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದು ನಾವು ತಲುಪಿದ್ದೇವೆ. ಶ್ರೀ ಕ್ಷೇತ್ರದ ಈ ಜಾತ್ರೋತ್ಸವದ ಸಂದರ್ಭದ ಈ ಧ್ವಜಾರೋಹಣದ ಪುಣ್ಯಕಾಲದಲ್ಲಿ ನಮ್ಮವರ ಕಲಾವಿದರಿಂದ ಒಂದು ಯಕ್ಷಗಾನದ ಗಾನವೈಭವವನ್ನು ನೆರವೇರಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ನಮಗೆ ಮಾತ್ರ ಅಲ್ಲ, ಶ್ರೀದೇವಿಗೂ ಕೂಡ ಸಂತೋಷವಾಗಿರಬಹುದು. ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡ ಇರುವುದರಿಂದಲೂ ರಾತ್ರಿ ಮೇಳದಲ್ಲಿ ಆಟ ಇರುವುದರಿಂದಲೂ ಅವರಿಗೆ ಒಂದು ನಿಮಿಷ ಕೂಡ ಬಿಡುವಿಲ್ಲದ ಈ ಕಾಲದಲ್ಲಿ ಕೂಡ ದೇವಿಯ ಸೇವೆಗೋಸ್ಕರ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಸೇವೆ ದೇವರಿಗೆ ಸಮರ್ಪಣೆ ಆಗಲಿ. ಅವರ ಭವಿಷ್ಯತ್ತಿನಲ್ಲಿ ಅವರಿಗೆ ದೇವರು ಉತ್ತಮ ರೀತಿಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಇನ್ನೂ ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ಆ ಯೋಗ ಭಾಗ್ಯವನ್ನು ಶ್ರೀದೇವಿ ಎಲ್ಲರಿಗೂ ಕರುಣಿಸಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಈ ಕಾರ್ಯಕ್ಕೆ ಬಂದು ಒಳ್ಳೆಯ ರೀತಿಯ ನಮ್ಮ ಮನೋರಂಜನೆ ಕೊಟ್ಟಂಥ ದೇವಿ ಪ್ರಸಾದ್ ಆಳ್ವ ಇವರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಹಾಗೆ ಅವರ ನಿರೂಪಣೆ ಮಾಡಿದಂಥ ಸದಾಶಿವ ಆಳ್ವರಿಗೂ ಮತ್ತು ರಾಜರಾಮ್ ಹೊಳ್ಳ ಕೈರಂಗಳ ಹಾಗೂ ರತ್ನಾಕರ ಆಳ್ವ ದೇವಿಪುರ, ಮುಖೇಶ್ ಕಿನ್ಯ, ಹಿಮ್ಮೇಳದಲ್ಲಿ ಸಹಕರಿಸಿದಂಥ ಲೋಕೇಶ್ ಕಟೀಲು, ಸೂರಜ್ ಆಚಾರ್ಯ ಹಾಗೂ ಚಕ್ರತಾಲಿ ಸಹಕರಿಸಿದ ಕೇಶವಾಚಾರ್ಯ, ಇದಕ್ಕೆಲ್ಲ ಬಂದು ಇದನ್ನು ಕೇಳಿ ಸಂತೋಷಪಟ್ಟಂಥ ಭಕ್ತಾಭಿಮಾನಿಗಳಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಸಂಜೆ 6 ಗಂಟೆಗೆ ಸರಿಯಾಗಿ ಶ್ರೀದೇವಿಯ ಧ್ವಜಾರೋಹಣ ಆಗಿ 8 ಗಂಟೆಗೆ ಸರಿಯಾಗಿ ಮಕ್ಕಳ ತಂಡದಿಂದ ಯಕ್ಷಗಾನ ಕೂಡ ನಮ್ಮ ಕೆಳಗಿನ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ದಿನ ಪ್ರತಿ ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಜನರನ್ನು ರಂಜಿಸುವಂಥ ಕಾರ್ಯಕ್ರಮ 5 ದಿನಗಳಿಗೆ ಆಗಲಿಕ್ಕಿದೆ. ಎಲ್ಲದಕ್ಕೂ ಎಲ್ಲರೂ ಸಹಕಾರ ಕೊಡಬೇಕಂತ ಕ್ಷೇತ್ರ ಪರವಾಗಿ ನಿಮ್ಮಲ್ಲಿ ಸ್ವಾಗತಿಸುತ್ತಾ ಧನ್ಯವಾದ ಸಮರ್ಪಿಸುತ್ತೇನೆ. ಈಗ ಮಂಗಲ ಹಾಡಿಗೆ ಹೋಗ್ತೀವಿ. ಭಗವತಿಕೆಯನ್ನು ಮಾಡಿದ ಹಿರಿಯರಾದಂತಹ ರಾಜಾರಾಮ್ ಹೊಳ್ಳರು BSNL ಅಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಈಗ ರಿಟೈರ್ಡ್ ಆದವರು. ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಗೌರವ ರಘುನಾಥ್ ಶೆಟ್ಟಿ ಸಾಂತೆ ಇವರಿಂದ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಹಿರಿಯ ಭಾಗವತರು ರತ್ನಾಕರ ಆಳ್ವ ದೇವಿಪುರ ತಲಪಾಡಿ, ಇವರು ಕೃಷಿಕರಾಗಿದ್ದುಕೊಂಡು ಹವ್ಯಾಸಿಯಾಗಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಜನಾರ್ದನ್ ಶೆಟ್ಟಿಯವರು ಅವರಿಗೆ ಶಾಲನ್ನು ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ದೇವಿ ಪ್ರಸಾದ್ ಆಳ್ವರು ಕಟೀಲು ಮೇಳದ ಭಾಗವತರು, ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಶಾಲನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿರುವವರು ಲೋಕೇಶ್ ಕಟೀಲು, ಇವರು ವೃತ್ತಿಯಲ್ಲಿ ಕಲಾವಿದರಾದರೂ ಕೂಡ ಪೌರೋಹಿತ್ಯವನ್ನು ಕೂಡ ಮಾಡುವಂತಹ ಒಬ್ಬ ಹಿರಿಯರು, ಅವರಿಗೂ ಕೂಡ ಕ್ಷೇತ್ರದ ಗೌರವ. ಅದೇ ರೀತಿಯಲ್ಲಿ ನಮ್ಮವರಾದಂಥ ಸೂರಜಾಚಾರ್ಯರು ಅವರು ವೃತ್ತಿಯಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುವವರು, ಪ್ರವೃತ್ತಿಯಲ್ಲಿ ಕಲಾವಿದರು. ಅದೇ ಕಟೀಲ್ ಮೇಳದಲ್ಲಿ 3ನೇ ಮೇಳದಲ್ಲಿ ಅವರು ಕೂಡ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮದೇ ಹುಡುಗ ನಮ್ಮ ಮುಖೇಶ್ ಕಿನ್ಯ ಗ್ಯಾರೇಜ್ ಓನರ್ ಆಗಿದ್ದಾನೆ. ಆದರೂ ವೃತ್ತಿ ಬದುಕಿನ ಮಧ್ಯದಲ್ಲಿ ಭಾಗವತಿಕೆಯನ್ನು ಅಭ್ಯಾಸ ಮಾಡಿ ಒಳ್ಳೆಯ ರೀತಿಯಲ್ಲಿ ಇವತ್ತು ಹಾಡನ್ನು ಹಾಡಿದ್ದಾರೆ. ನಾನು ಸದಾಶಿವ ಆಳ್ವ ತಲಪಾಡಿ. ನಮ್ಮ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ನಮ್ಮ ಈ ಒಂದು ಸೇವೆ ದೇವರಿಗೆ ಸಮರ್ಪಿತವಾಗಲಿ ಎಂದು ಹೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಬೇಕು ಅಂತ ಭಾಗವತರಲ್ಲಿ ವಿನಂತಿ ಮಾಡಿ ಸಿಬ್ಬಂದಿ ವರ್ಗಕ್ಕೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶಿವೇ ಶರಣೇ ನಾರಾಯಣಿ ನಮೋಸ್ತುತೇ. ಧರೆಯೋಳು ನಿಜರಾತ ಹೊರಗಟ್ಟಿರಂಗಿದ್ದಾರೆ ಹೋಗುವಂತೆ. ವಿಶ್ವ ವಿನೋದಿನಿ